ಶ್ರೀಕೃಷ್ಣ ಮಠದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಬಂದಿದ್ದ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ರಾಜ್ಯಸಭೆ ಸದಸ್ಯರಾದ ಸುಧಾಮೂರ್ತಿಯವರು ಚಂದ್ರಶಾಲೆಯಲ್ಲಿ ಕುಳಿತು ದೇವರ ಸೇವೆಗೆ ಹೂವು ಕಟ್ಟಿದ್ರು. ಬಳಿಕ ತಾವೇ ಸ್ವತಃ ಕೃಷ್ಣನಿಗೆ ಹೂವನ್ನು ಅರ್ಪಿಸಿದ್ರು. ಇದೇ ವೇಳೆ ಸಾಮಾನ್ಯ ಗೃಹಿಣಿಯಂತೆ ದೇವರ ನೈವೇದ್ಯದ ಪಾತ್ರೆ ತೊಳೆದು ಸ್ವಚ್ಛಗೊಳಿಸಿದ್ರು. ಬಳಿಕ ಅನ್ನಬ್ರಹ್ಮನ ಸನ್ನಿಧಿಯಲ್ಲಿ ಆಹಾರ ತಯಾರಿಸಿ ಎಲ್ಲರಿಗೂ ಮಾದರಿಯಾದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಡುಪಿ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.